ಕೋವಿಡ್ ಸೋಂಕಿನ ಹಿನ್ನೆಲೆಯಲ್ಲಿ ಯಾವುದೇ ಹಬ್ಬಗಳನ್ನು ಆಚರಿಸಲು ಸಾಧ್ಯವಾಗುತ್ತಿಲ್ಲ ಎಂದು ಕಾರ್ಕಳ ಮುಸ್ಲಿಂ ಜಮಾತ್ನ ಅಧ್ಯಕ್ಷರಾದ ಅಶ್ಫಾಕ್ ಅಹಮದ್ ಹೇಳಿದರು. ಅವರು ಮಾಧ್ಯಮದೊಂದಿಗೆ ಮಾತನಾಡಿ, ಇಂದು ಈದ್ ಉಲ್ ಫಿತರ್ ಹಬ್ಬದ ಸಂಭ್ರಮ. ಆದರೆ ಕೊರೋನಾದಿಂದಾಗಿ ಹಬ್ಬವನ್ನು ಆಚರಿಸಲು ಆಗ್ತಾ ಇಲ್ಲ. ಈ ಸಂದರ್ಭದಲ್ಲಿ ಕೊರೋನಾದಿಂದ ಮಡಿದವರಿಗೆ ತೀವ್ರ ಸಂತಾಪ ವ್ಯಕ್ತಪಡಿಸುತ್ತೇವೆ. ಕೊರೋನಾದಿಂದ ಪೀಡಿತರಾದವರು ಆದಷ್ಟು ಬೇಗ ಗುಣಮುಖರಾಗಲಿ. ಕೊರೋನಾದಿಂದ ನಾವು ಮುಕ್ತರಾಗಲು ಸರ್ಕಾರದ ನಿಯಮಗಳನ್ನು ಪಾಲಿಸೋಣ ಹಾಗೂ ಕೊರೋನಾ 3ನೇ ಅಲೆಯನ್ನ ತಡೆಯೋಣ ಎಂದು ಹೇಳಿ ಸಮಸ್ತ ಮುಸ್ಲಿಂ ಬಾಂಧವರಿಗೆ ಈದ್ ಶುಭಾಶಯವನ್ನ ವಿ4 ಮಾಧ್ಯಮದ ಮೂಲಕ ತಿಳಿಸಿದರು. ಈ ಮಹಾಮಾರಿಯಿಂದಾಗಿ ನಾವೆಲ್ಲರೂ ಇವತ್ತು ತತ್ತರಿಸಿ ಹೋಗಿದ್ದೇವೆ. ಇಡೀ ವಿಶ್ವವೇ ತತ್ತರಿಸಿ ಹೋಗಿದೆ. ಅದರಲ್ಲೂ ಕೂಡ ನಮ್ಮ ಕರ್ನಾಟಕದಲ್ಲಿ ವಿಶೇಷವಾಗಿ ಇದು ಬಿರುಗಾಳಿಯಂತೆ ಹಬ್ಬಿರೋದ್ರಿಂದ ಇದರಲ್ಲಿ ತುಂಬ ಜನರು ಕೂಡ ಮಡಿದಿದ್ದಾರೆ. ಅಂತಹ ಕುಟುಂಬಗಳಿಗೆ ನಾವು ಸಂತಾನವನ್ನು ಹೇಳುವುದರ ಮೂಲಕ ಅವರ ದುಃಖದಲ್ಲಿ ನಾವು ಕೂಡ ಭಾಗಿಯಾಗಿದ್ದೇವೆ. ಅದೇ ರೀತಿಯಾಗಿ ಇವತ್ತು ಆಸ್ಪತ್ರೆಗಳಲ್ಲಿ ICUನಲ್ಲಿ ವೆಂಟಿಲೇಟರ್ಗಳಲ್ಲಿ ಇರುವಂತಹ ಸಮಸ್ತ ಸರ್ವಧರ್ಮೀಯ ಬಾಂಧವರ ಆ ದುಃಖದಲ್ಲಿ ನಾವು ಕೂಡ ನಮ್ಮ ಪಾಲು ಕೂಡ ಅದರಲ್ಲಿದೆ. ನಾವು ಕೂಡ ಅವರಿಗೆ ಸಹಾಯ ಹಸ್ತವನ್ನು ಚಾಚಲಿಕ್ಕೆ ಇಚ್ಛೆ ಪಡ್ತೇವೆ. ಅದೇ ರೀತಿಯಾಗಿ ಕಾರ್ಕಳ ಮುಸ್ಲಿಂ ಜಮಾತಿಂದಲೂ ಕೂಡ ನಾವು ಇವತ್ತು ನಮ್ಮ ಕಾರ್ಕಳ ತಾಲೂಕಿನಲ್ಲಿ ಯಾವುದೇ ರೀತಿಯಾದಂತಹ ತೊಂದರೆಗಳಿದ್ದರೆ ನಮ್ಮ ನಂಬರ್ಗಳಿಗೆ ಸಂಪರ್ಕಿಸಿದರೆ ಯಾವ ಸಮಯದಲ್ಲೂ ಕೂಡ ನಾವು ಬಂದು ಅವರಿಗೆ ಸಹಾಯ ಹಸ್ತವನ್ನು ಚಾಚಲಿಕ್ಕೆ ತಯಾರಿದ್ದೇವೆ. ಆದರೆ ಒಂದು ದುಃಖದ ಸಂಗತಿ ಏನಂತ ಹೇಳಿದರೆ, ಇದು 2ನೇ ಅಲೆ. ಈ ಹಿಂದೆ ಕೂಡ ಇದೇ ಪವಿತ್ರ ರಂಜಾನ್ ತಿಂಗಳು ನಮ್ಮದು ಬಂದಾಗ ಅದೇ ರೀತಿಯಾಗಿ ನಾವು ಮನೆಗಳಲ್ಲಿ ಪ್ರಾರ್ಥನೆಗಳನ್ನು ಸಲ್ಲಿಸಿದ್ದೆವು. ಇವತ್ತು ಕೂಡ ಅದೇ ಪರಿಸ್ಥಿತಿ 2ನೇ ಅಲೆಯಲ್ಲಿ ಕೂಡ ನಾವು ದೇವರಲ್ಲಿ ಇವತ್ತು ಬೇಡಿದ್ದೇವೆ ಅಂತ ಹೇಳಿದರೆ ದೇವರಲ್ಲಿ ಕೈ ಮುಗಿದು ಬೇಡಿಕೊಂಡಿದ್ದೇವೆ. ಈ ರೋಗ ಇನ್ನು ಮುಂದಿನ ದಿನಗಳಲ್ಲಿ ಭಾರತ ಇಡೀ ವಿಶ್ವದಿಂದ ತೊಲಗಲಿ ಅಂತ ಹೇಳಿ ನಾವು ಇವತ್ತು ಪ್ರಾರ್ಥನೆಗಳನ್ನು ಕೂಡ ಮಾಡಿದ್ದೇವೆ. KM ಖಲೀಲ್, ವಿ4 ನ್ಯೂಸ್, ಕಾರ್ಕಳ.